ಸತ್ಯವಚನ ಭೂಮಿಗೆ ಬಂದ ವಚನ ವಚನ ಸತ್ಯವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್. ಪ್ರಿಯ ಸಹೋದರ ಸಹೋದರರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೌರವ ಸನ್ಮಾನ ಇವತ್ತಿನ ಈ ದಿನಗಳಲ್ಲಿ ಬಹಳ ಮುಖ್ಯವಾದವು. ಯಾವ ಒಬ್ಬ ವ್ಯಕ್ತಿ ಸಾಧನೆ ಮಾಡುತ್ತಾನೆ ಆತನಿಗೆ ಸನ್ಮಾನವನ್ನು ಮಾಡುತ್ತೇವೆ, ಗೌರವವನ್ನು ಸಲ್ಲಿಸ್ತೇವೆ, ಯಾಕೆಂದರೆ ಅವರು ಮಾಡಿದ ಸಾಧನೆಗಾಗಿ. ಆದರೆ ಜೀವನದಲ್ಲಿ ನಿಜವಾಗಿ ಯಾರಿಗೆ ಈ ಗೌರವ ಸಲ್ಲಬೇಕು? ಸಹೋದರ ಸಹೋದರರೇ, ಇವತ್ತಿನ ಪರಿಸ್ಥಿತಿ ಬಹಳ ನೋವಿನ ವಿಷಯವಾಗಿದೆ. ಯಾಕೆಂದರೆ ಇವತ್ತು ಒಬ್ಬ ವ್ಯಕ್ತಿ ದೊಡ್ಡ ತಪ್ಪು ಮಾಡುತ್ತಾನೆ, ಜೈಲಿಗೆ ಹೋಗುತ್ತಾನೆ, ಜೈಲಿಂದ ಹಿಂದೆ ಬರುವಾಗ ಆತನಿಗೆ ಸನ್ಮಾನ ಮಾಡಲು ಜನರು ಮೆರವಣಿಗೆ ಮಾಡುತ್ತಾರೆ, ಸಾಲುಗಟ್ಟಿ ನಿಲ್ತಾರೆ. ಇಂಥ ಪರಿಸ್ಥಿತಿ ಬಂದದಾಗಿದೆ. ಕ್ರಿಮಿನಲ್ಗಳಿಗೆ ಇವತ್ತು ಸನ್ಮಾನ. ಯಾರು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ತಾರೆ, ಯಾರು ಪರೋಪಕಾರಿಯಾಗಿ ಜೀವಿಸ್ತವರಿಗೆ ಅಂಥವರಿಗೆ ಸನ್ಮಾನವಿಲ್ಲ, ಅಂಥವರಿಗೆ ಪೆಟ್ಟು, ಅಂಥವರಿಗೆ ತಿರಸ್ಕಾರ, ಅಂಥವರು ಆರೋಪಿಗಳು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ದೇವರ ವಾಕ್ಯ ಮನನ ಮಾಡಿಕೊಳ್ಳೋಣ. ಯಾರಿಗೆ ಗೌರವ ಸಲ್ಲಬೇಕು? ಈ ಲೋಕದಲ್ಲಿ ಯಾರಿಗೆ ಗೌರವ ಸಲ್ಲಬೇಕು? ನಾವು ಸಮಾಜ ಎತ್ತ ಕಡೆಗೂ ಹೋಗುತ್ತೆ. ಇವತ್ತು ಮೌಲ್ಯಗಳಿಲ್ಲ, ನ್ಯಾಯಕ್ಕೆ ಬೆಲೆ ಇಲ್ಲ. ಇವತ್ತು ತನ್ನ ಅಹಂಕಾರದಿಂದ ಮಾಡಿದವನೇ ಅಂಥವನಿಗೆ ಗೌರವ. ಇಂಥ ಒಂದು ಪರಿಸ್ಥಿತಿ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಬೆಳೀತಿದ್ದಾರೆ. ಗೌರವ ಕೊಡಲಿಕ್ಕೆ ನಾವು ಕಲಿತಿಲ್ಲ. ಗೌರವ ಕೊಡೋ ಸಂಸ್ಕೃತಿಯನ್ನು ಮರೆಯುತ್ತಾ ಬರ್ತಿದ್ದೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ದೇವರ ವಾಕ್ಯ ಧ್ಯಾನಿಸೋಣ ಸಹೋದರ ಸಹೋದರರೇ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 10 ವಾಕ್ಯ 19ರಿಂದ ನಾವು 25ರವರೆಗೆ ಧ್ಯಾನಿಸೋಣ. ದೇವರ ವಾಕ್ಯ ಹೇಳುತ್ತೆ, ಸನ್ಮಾನವುಳ್ಳ ಸಂತತಿ ಎಂಥದು? ಮಾನವ ಸಂತತಿಯೇ. ಸಹೋದರ ಸಹೋದರರೇ, ಮನುಷ್ಯನು ದೇವರಿಂದ ಸೃಷ್ಟಿಸಲ್ಪಟ್ಟಿದ್ದಾನೆ. ಆದಿಕಾಂಡದಲ್ಲಿ 1ನೇ ಅಧ್ಯಾಯ 26ನೇ 27ನೇ ವಾಕ್ಯ ನಮ್ಗೆ ಏನು ಹೇಳುತ್ತೆ? ಸ್ಪಷ್ಟವಾಗಿ ಹೇಳುತ್ತೆ, ದೇವರು ತಮ್ಮ ರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿಸಿದರು. ಅದಾದ ನಂತರ ದೇವರು ನಮ್ಮಂತೆಯೇ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ. ನಮ್ಮಂತೆ ಇರುವ ದೇವರು ಮನುಷ್ಯನನ್ನು ಸೃಷ್ಟಿಸುವಾಗ ಪ್ರಾಣಿಗಳಂತೆ ಇರಲಿ ಅಂದ್ಕೊಳ್ಳಲಿಲ್ಲ. ಇವರು ನಾಳೆ ಬೆಳೆದು ನಮಗೆ ಮುಂದೆ ನಿಂತವರಾಗಿರೋ, ಅದಕ್ಕೆ ಇವರನ್ನು ಕೆಳಮಟ್ಟದಲ್ಲಿ ಸೃಷ್ಟಿಸುವಂತ ಹೇಳಿಲ್ಲ. ನಮ್ಮನ್ನೇ ಹೋಲುವ ನಮ್ಮಂತಹ ಮನುಷ್ಯರನ್ನು ಸೃಷ್ಟಿಸೋಣ, ಉಂಟು ಮಾಡೋಣ. ಹಾಗೆ 27ನೇ ವಾಕ್ಯ ಹೇಳ್ತದೆ, ಸೃಷ್ಟಿಸಿದರು ನರರನ್ನು ತಮ್ಮ ಹೋಲಿಕೆಯಲ್ಲಿ, ಸೃಷ್ಟಿಸಿದವರು ಅವರನ್ನು ದೇವಾನುರೂಪದಲ್ಲಿ, ಸೃಷ್ಟಿಸಿದವರು ಅವರನ್ನು ದೇವಾನುರೂಪದಲ್ಲಿ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ.
ಹಾಗಾದರೆ ಈ ಲೋಕದಲ್ಲಿ ಮನುಷ್ಯನಿಗೆ ಗೌರವ ಕೊಟ್ಟವರು ದೇವರು. ಇಂದು ದುರಂತವೆಂದರೆ ಮನುಷ್ಯನಿಗೆ ಗೌರವ ನೀಡ್ತಿಲ್ಲ. ಮನುಷ್ಯನು ದೇವರಿಗೆ ಗೌರವ ನೀಡಬೇಕು, ಇತರರಿಗೆ ಗೌರವ ನೀಡಬೇಕು. ಆದರೆ ಇವತ್ತು ಮನುಷ್ಯನಿಗೆ ಗೌರವ ನೀಡ್ತಿಲ್ಲ. ದೇವರು ಮನುಷ್ಯನಿಗೆ ಗೌರವ ನೀಡ್ತಿದ್ದಾರೆ. ತಮ್ಮ ರೂಪದಲ್ಲಿ ದೇವರು ಹೋಲಿಕೆಯಲ್ಲಿ ಮನುಷ್ಯನನ್ನು ಸೃಷ್ಟಿಸಿದ್ದಾರೆ. ಅದೆಂಥ ವಿಚಿತ್ರ ನೋಡಿ. ದೇವರ ಉದಾರತೆ, ದೇವರ ಒಳ್ಳೆಯತನ, ಗೌರವ ಕೊಡುವಂಥ ದೇವರ ಸಂಸ್ಕೃತಿ ದೇವರಿಂದ ಹರಿದು ಬಂದಿದೆ. ಆದ್ದರಿಂದ ನೀನು ಇತರರನ್ನು ಸನ್ಮಾನಿಸುತ್ತೀಯ, ಗೌರವಿಸ್ತೀಯ, ಇದೆಲ್ಲವೂ ದೇವರಿಂದ ಬಂದುದು. ಇತರನ್ನು ಅವಮಾನಿಸ್ತೀಯ, ಇತರನ್ನು ಕಡೆಗಣಿಸ್ತೀಯ, ದೇವರಿಗೆ ವಿರುದ್ಧವಾದುದು. ಯಾವೊಬ್ಬನೇ ಆಗಲಿ, ಈ ಲೋಕದಲ್ಲಿ ಮನುಷ್ಯರು ಎಲ್ಲರೂ ಕಪ್ಪಾಗಿರಲಿ ಬಿಳುಪಾಗಿರಲಿ, ಮನುಷ್ಯರು ಚಂದವಾಗಿರಲಿ ಕುರೂಪಿಗಳಾಗಿರಲಿ, ಮನುಷ್ಯರು ಯಾವ ಜಾತಿಯಲ್ಲಿ ಯಾವ ಸಮುದಾಯದಲ್ಲಿ ಎಲ್ಲೇ ಹುಟ್ಟಿ ಬರಲಿ ಪರವಾಗಿಲ್ಲ, ಎಲ್ಲರೂ ಒಂದೇ. ಯಾವ ಸಮುದಾಯವನ್ನು ಆತನು ಒಳ್ಳೆಯ ಗೌರವಸ್ತವನು ಇಲ್ಲ, ಏನು ವ್ಯತ್ಯಾಸವಿಲ್ಲ. ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಒಂದೇ, ಸಮಾನನು. ಆದ್ದರಿಂದ ದೇವರು ಯಾವುದೇ ರೀತಿಯ ಒಂದು ರೀತಿಯಲ್ಲಿ ವ್ಯತ್ಯಾಸದಿಂದ ಭಿನ್ನತೆಯಿಂದ ದೇವರು ಸೃಷ್ಟಿಸಿಲ್ಲ. ಕೆಲವು ರೂಪದಲ್ಲಿ ಭಿನ್ನತೆಗಳು ಇರಬಹುದು, ಆದರೆ ಪ್ರತಿ ಮನುಷ್ಯನಿಗೆ ಸಲ್ಲುವಂತಹ ಗೌರವ ಸನ್ಮಾನ ಒಂದೇ ರೀತಿಯದು. ದೇವರ ಹೋಲಿಕೆಯಲ್ಲಿ ಮನುಷ್ಯನು ಸೃಷ್ಟಿಸಲ್ಪಟ್ಟಿದ್ದಾನೆ. ಹಾಗಾದರೆ ಪ್ರತಿ ಮನುಷ್ಯನು ದೇವರ ವಾಕ್ಯ ಹೇಳ್ತದೆ, ಮಾನವ ಸಂತತಿ ಅಂದ ಮೇಲೆ ಆತನಿಗೆ ಗೌರವ ಸಲ್ಲಬೇಕು. ಯಾವಾಗ ನಾವು ಗೌರವ ಕೊಡುವುದಿಲ್ಲ, ಸಹೋದರ ಸಹೋದರಿ, ನಿನ್ನ ಮನೆಯಲ್ಲಿರುವಂಥ ನಿನ್ನ ಗಂಡನನ್ನು ನೀನು ಗೌರವಿಸುವುದಿಲ್ಲ, ನಿನ್ನ ಹೆಂಡತಿಯನ್ನು ನೀನು ಗೌರವಿಸ್ತಿಲ್ಲ, ನಿನ್ನ ತಂದೆಯನ್ನು ಗೌರವಿಸ್ತಿಲ್ಲ, ನಿನ್ನ ತಂದೆ ಅಥವಾ ತಾಯಿಯನ್ನು ಗೌರವಿಸುವುದಿಲ್ಲ, ನಿನ್ನ ಮಕ್ಕಳನ್ನು ನಿನ್ನ ಸಹೋದರನ್ನು ಗೌರವಿಸುವುದಿಲ್ಲ, ನಿನ್ನ ನೆರೆಯವರನ್ನು ಗೌರವಿಸುವುದಿಲ್ಲ, ಇದು ತಪ್ಪು. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ, ಪ್ರತಿ ಮನುಷ್ಯನಿಗೆ ಗೌರವ ಸಲ್ಲಬೇಕು, ಪ್ರತಿ ಮನುಷ್ಯನಿಗೆ ಸನ್ಮಾನ ನೀಡಬೇಕು. ಯಾಕೆಂದರೆ ಇದು ದೇವರಿಂದ ಬಂದುದು, ಮನುಷ್ಯನಿಂದ ಬಂದುದಲ್ಲ. ಯಾಕಾಗಿ ನಾವು ಗೌರವ ಕೊಡಬೇಕೆಂದರೆ ದೇವರು ಮನುಷ್ಯನನ್ನು ಆತನ ರೂಪದಲ್ಲಿ ಸೃಷ್ಟಿಸಿದ್ದಾರೆ. ದೇವರು ಮನುಷ್ಯನಿಗೆ ಗೌರವವನ್ನು ಕೊಟ್ಟಿದ್ದಾರೆ, ರೂಪವನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಾವು ಮನುಷ್ಯರಿಗೆ ಗೌರವವನ್ನು ನೀಡಬೇಕು. ಸನ್ಮಾನವುಳ್ಳ ಜನರು ಎಂಥವರು? ದೇವರಿಗೆ ಅಂಜುವವರು. ಮುಂದೆ ದೇವರ ವಾಕ್ಯ ಹೇಳ್ತದೆ, ಯಾರು ಸನ್ಮಾನಿತರು? ದೇವರನ್ನು ಅಂಜುವವರು, ದೇವರಿಗೆ ವಿರುದ್ಧವಾಗಿ ಹೋಗುವವರಲ್ಲ. ಯಾಕೆ? ಸಹೋದರ ಸಹೋದರರೇ, ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳುತ್ತೆ, ದೇವರು ಮನುಷ್ಯನನ್ನು ಸನ್ಮಾನಿಸುತ್ತಾನೆ, ದೇವರು ಮನುಷ್ಯನನ್ನು ಗೌರವಿಸುತ್ತಾನೆ, ದೇವರು ಮನುಷ್ಯನಿಗೆ ತನ್ನ ರೂಪವನ್ನೇ ಕೊಟ್ಟಿದ್ದಾನೆ, ತನ್ನ ಸಮಾನತೆಯಲ್ಲಿ ಸೃಷ್ಟಿಸಿದ್ದಾನೆ. ಹೀಗಿರುವಾಗ ದೇವರು ಮನುಷ್ಯನನ್ನು ಈ ರೀತಿಯಲ್ಲಿ ಸನ್ಮಾನಿಸುವಾಗ, ಈ ರೀತಿಯಲ್ಲಿ ಗೌರವಿಸುವಾಗ, ಮನುಷ್ಯನಾದ ನೀನು, ಆ ದೇವರ ಸೃಷ್ಟಿಯಾದ ನೀನು, ದೇವರ ಮುಂದೆ ಏನು ಅಲ್ಲದವನು ನೀನು, ಇತರರನ್ನು ಗೌರವಿಸುವುದಿಲ್ಲ ಎಂದಾದರೆ, ಅಥವಾ ದೇವರನ್ನು ಗೌರವಿಸುವುದಿಲ್ಲ ಅಂದರೆ, ದೇವರಿಗೆ ಅಂಜುವುದಿಲ್ಲ ಎಂದಾದರೆ, ದೇವರ ಭಯ ನಿನ್ನಲ್ಲಿ ಇಲ್ಲ ಎಂದಾದರೆ, ನಿನಗೆ ಗೌರವ ಗೊತ್ತಿಲ್ಲ, ನೀನು ಗೌರವಕ್ಕೆ ಪಾತ್ರನೂ ಅಲ್ಲ. ನಿನಗೆ ಸನ್ಮಾನ ಎಂಬ ಆ ಶಬ್ದ ನಿನಗೆ ಅರ್ಹವಾದುದಲ್ಲ. ಯಾಕೆಂದರೆ ದೇವರನ್ನು ನೀನು ಗೌರವಿಸುತ್ತಿಲ್ಲ,
ನಿನ್ನನ್ನು ಸೃಷ್ಟಿಸಿದ ಆ ಸರ್ವಶಕ್ತ ದೇವರನ್ನೇ ಗೌರವಿಸದವನು ನೀನು ಯಾವುದೇ ರೀತಿಯಲ್ಲಿ ಮನುಷ್ಯರಿಂದಾಗಲಿ ದೇವರಿಂದಾಗಲಿ ಗೌರವಕ್ಕೆ ಪಾತ್ರವಾದವನು ಅಲ್ಲ. ದೇವರಿಗೆ ಅಂಜುತ್ತೀಯಾ? ದೇವರ ಭಯ ನಿನ್ನಲ್ಲಿದೆಯಾ? ದೇವರನ್ನು ಅರ್ಥ ಮಾಡಿಕೊಂಡಿದ್ದೀಯಾ? ಎಲ್ಲವೂ ನಿನ್ನ ಜೀವನದಲ್ಲಿಂದ ದೇವರಿಂದ ಎಂದು ಅಂದ್ಕೊಂಡಿದ್ದೀಯಾ? ನಿನಗೆ ಗೌರವ ಸಲ್ಲುತ್ತದೆ. ಗೌರವಕ್ಕೆ ನಿನ್ನ ಪಾತ್ರನಾಗುತ್ತೀಯಾ? ಸನ್ಮಾನಿತನು ನೀನು. ಯಾಕೆಂದರೆ ದೇವರಿಗೆ ಅಂಜುತ್ತೀಯ. ದೇವರ ಭಯ ನಿನ್ನಲ್ಲಿದೆ. ದೇವರ ಭಯವೇ ನಮಗೆ ಇವತ್ತು ಆ ಗೌರವ ಸನ್ಮಾನ. ಮುಂದೆ ದೇವರ ವಾಕ್ಯ ಹೇಳುತ್ತದೆ, ಸನ್ಮಾನಹೀನ ಸಂತತಿ ಯಾರು? ಮಾನವ ಸಂತತಿ. ಯಾರಿವರು? ಈ ಸನ್ಮಾನಹೀನ ಜನರು ಎಂಥವರು? ದೈವಾಜ್ಞೆಗಳನ್ನು ಮೀರುವವರು. ದೇವರು ನಮಗೆ ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ವಿಮೋಚನಾ ಕಾಂಡದಲ್ಲಿ ನೋಡುತ್ತೇವೆ, ಆ ಈಜಿಪ್ಟ್ ದೇಶದಿಂದ ತನ್ನ ಜನರನ್ನು ದೇವರು ವಿಮೋಚನೆಗೊಳಿಸಿ ಆ ಸಿನಾಯಿ ಬೆಟ್ಟದೆಡೆಗೆ ಅವರು ಸಾಗಿದರು. ಕೆಂಪು ಸಮುದ್ರವನ್ನು ದಾಟಿದರು. ಇದೆಲ್ಲ ದೇವರ ಒಂದು ಆ ಶಕ್ತಿಯಿಂದ ನಡೆಯಿತು. ಹೀಗಿರುವಾಗ ಈ ಜನರಿಗೆ ಏನಾಯಿತು? ಆ ಬೆಟ್ಟದಡಿಗೆ ಬರುವಾಗ, ಸಿನಾಯಿ ಪರ್ವತಕ್ಕೆ ಬರುವಾಗ, ಅಲ್ಲಿ ದೇವರು ಮೋಶೆಗೆ ಅವರು ದಶಾಜ್ಞೆಗಳನ್ನು ನೀಡಿದರು. ಆ ದಶಾಜ್ಞೆಗಳು ಜನರ ಜೀವಕ್ಕೆ ಒಂದು ರೂಪ ಕೊಡುವಂಥ ದಶಾಜ್ಞೆಗಳು. ಪ್ರತಿಯೊಬ್ಬ ಮನುಷ್ಯರು ದೇವರನ್ನು ಮತ್ತು ಮನುಷ್ಯರ ಇನ್ನೊಬ್ಬರನ್ನು ಗೌರವಿಸಿ ನಡೆಯುವಂಥ ದಶಾಜ್ಞೆಗಳು. ದೇವರನ್ನು ಗೌರವಿಸು, ತಂದೆ ತಾಯಿಗಳನ್ನು ಗೌರವಿಸು, ದೇವರ ನಾಮವನ್ನು ಗೌರವಿಸು, ಇತರರನ್ನು ಗೌರವಿಸು, ಕೊಲ್ಲಬೇಡ, ತಂದೆ ತಾಯಿಗಳಿಗೆ ಅವಮಾನ ಮಾಡಬೇಡ, ದೇವರಿಗೆ ಅವಮಾನ ಮಾಡಬೇಡ, ಕಳ್ಳತನ ಮಾಡಬೇಡ, ಕೊಲ್ಲಬೇಡ, ಅಥವಾ ಯಾವುದೇ ರೀತಿಯಲ್ಲಿ ನೀನು ಜೀವನದಲ್ಲಿ ವ್ಯಭಿಚಾರಿಯಾಗಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ಇತರ ವಸ್ತುಗಳಿಗಾಗಿ ಆಸೆ ಪಡಬೇಡ, ಇತರ ಸ್ತ್ರೀಯರಿಗಾಗಿ ಆಸೆ ಪಡಬೇಡ. ಇದೆಲ್ಲ ದಶಾಜ್ಞೆಗಳು ದೇವರನಿಗೆ ಕೊಟ್ಟದ್ದು. ಯಾಕೆ? ನೀನು ಒಳ್ಳೆಯ ಬದುಕಬೇಕು, ಮನುಷ್ಯರಿಗೆ ನೀನು ಗೌರವ ಕೊಡಬೇಕು, ದೇವರ ಪಥದಲ್ಲಿ ನೀನು ಸಾಗಬೇಕು, ದೇವರ ದಾರಿಯಲ್ಲಿ ನೀನು ನಡೆದು ಒಳ್ಳೆಯವನಾಗಬೇಕು ಈ ಲೋಕದಲ್ಲಿ. ಅದಕ್ಕಾಗಿ ದೇವರು ದಶಾಜ್ಞೆಗಳನ್ನು ನೀಡಿದರು. ಆದರೆ ಏನಾಯಿತು? ಮುಂದೆ ನಾವು ನೋಡ್ತೀವಿ, ಎಷ್ಟೋ ಬಾರಿ ಈ ದಶಾಜ್ಞೆಗಳನ್ನು ಜನರು ತಿರಸ್ಕರಿಸುತ್ತಾರೆ. ಇಸ್ರಾಯೇಲ್ ಜನಾಂಗದವರು ಪ್ರತಿ ಬಾರಿ ತಪ್ಪು ಮಾಡ್ತಾರೆ, ಈ ದಶಾಜ್ಞೆಗಳಿಗೆ ವಿರುದ್ಧ ಹೋಗುತ್ತಾರೆ. ಆಗೇನಾಗುತ್ತೆ? ಎಲ್ಲವನ್ನೂ ಅವರು ಕಳ್ಕೊಳ್ತಾರೆ, ಶಿಕ್ಷೆಗೆ ಪಾತ್ರರಾಗುತ್ತಾರೆ. ಇದರ ದೇಶದಿಂದ ಅವರ ಮೇಲೆ ಯುದ್ಧವನ್ನು ಸಾರಲಾಗುತ್ತದೆ, ರಾಷ್ಟ್ರವನ್ನು ಕಳ್ಕೊಳ್ತಾರೆ, ಕಟ್ಟಿಸಿದ ದೇವಾಲಯವನ್ನು ಕಳ್ಕೊಳ್ತಾರೆ, ಗುಲಾಮರಾಗಿ ಬಾಳುತ್ತಾರೆ. ಇದೆಂಥ ಪರಿಸ್ಥಿತಿ ನೋಡಿ. ಯಾವಾಗ ಮನುಷ್ಯ ದಶಾಜ್ಞೆಗಳಂತೆ ನಡೆಯುವುದಿಲ್ಲ, ದಶಾಜ್ಞೆಗಳನ್ನು ಪಾಲಿಸುವುದಿಲ್ಲ, ದೇವರಿಗೆ ಗೌರವ ಕೊಡುವುದಿಲ್ಲ, ದೇವರ ದಾರಿಯಲ್ಲಿ ಸಾಗುವುದಿಲ್ಲ, ಮನುಷ್ಯನ ಜೀವನ ಇಂಥ ಒಂದು ಪರಿಸ್ಥಿತಿಗೆ ಬರುತ್ತೆ. ಎಲ್ಲವನ್ನು ಕಳ್ಕೊಳ್ತಾನೆ ಮನುಷ್ಯ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಈ ದೇವರ ದೃಷ್ಟಿಯಲ್ಲಿ ಅವರು ದಶಾಜ್ಞೆಗಳನ್ನು ಮೀರುವವರು ಸನ್ಮಾನಹೀನರು. ಅವರಿಗೆ ಸನ್ಮಾನ ಸಲ್ಲದು, ಅವರಿಗೆ ಗೌರವ ಸಲ್ಲದು. ದಶಾಜ್ಞೆಗಳನ್ನು ಅವರು ಧಿಕ್ಕರಿಸಿದ್ದಾರೆ, ದೇವರನ್ನು ತಿರಸ್ಕರಿಸ್ತಾರೆ, ಸೃಷ್ಟಿಕರ್ತನನ್ನು ತಿರಸ್ಕರಿಸಿದ್ದಾರೆ, ನ್ಯಾಯವನ್ನು ತಿರಸ್ಕರಿಸಿದ್ದಾರೆ, ಸತ್ಯವನ್ನು ತಿರಸ್ಕರಿಸಿದ್ದಾರೆ, ಪ್ರೀತಿಯನ್ನು ತಿರಸ್ಕರಿಸಿದ್ದಾರೆ. ಸನ್ಮಾನಹೀನರು. ಸಹೋದರರೇ, ದೇವರು ಕೊಟ್ಟಂಥ ಆಜ್ಞೆಗಳನ್ನು ನಾವು ನಡ್ಕೊಳ್ಬೇಕು.
ಇದನ್ನು ದೇವರು ಇಚ್ಛೆ ಪಡ್ತಾರೆ. ದೇವರು ನಮಗೆ ಕೊಟ್ಟಂಥ ಈ ಆಜ್ಞೆಗಳನ್ನು ಪಾಲಿಸದೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಸ್ವಂತ ಇಚ್ಛೆ ಪ್ರಕಾರ ನಡೆಯುತ್ತೇವೆಂದಾದರೆ, ಮೌಲ್ಯಗಳನ್ನು ತಿರಸ್ಕರಿಸಿ ನಾವು ನಡೆಯುತ್ತೇವೆಂದಾದರೆ ನಾವು ದೇವರನ್ನು ಅವಮಾನಿಸ್ತೇವೆ. ಅದರಿಂದಾಗಿ ನಾವೇ ಅವಮಾನಿಸಲ್ಪಡುತ್ತೇವೆ. ಇದು ದುರಂತ. ಮುಂದೆ ಹೇಳ್ತದೆ ದೇವರ ವಾಕ್ಯ, ಸಹೋದರರಲ್ಲಿ ಸನ್ಮಾನ ಸಲ್ಲುವುದು ಹಿರಿಯನಿಗೆ, ದೇವರ ದೃಷ್ಟಿಯಲ್ಲಿ ಸನ್ಮಾನ ಪಾತ್ರರು ಆತನನ್ನು ಅಂಜುವವರೇ. ಸಹೋದರಲ್ಲಿ ಸನ್ಮಾನ ಸಿಗುವುದು ಹಿರಿಯರಿಗೆ. ನಾವು ಹಿರಿಯರನ್ನು ಸನ್ಮಾನಿಸುತ್ತೇವೆ. ದೇವರ ದೃಷ್ಟಿಯಲ್ಲಿ ಅದು ಮುಖ್ಯವಲ್ಲ. ಯಾವ ಆತನು ಹಿರಿಯವನಾಗಲಿ ಕಿರಿಯವನಾಗಲಿ, ಯಾವ ಆತನು ದೇವರಿಗೆ ಅಂಜುತ್ತಾನೆ, ದೇವರ ದಾರಿಯಲ್ಲಿ ನಡೆಯುತ್ತಾನೆ, ಆತನು ಸನ್ಮಾನಕ್ಕೆ ಪಾತ್ರ. ಆತನು ಸನ್ಮಾನಕ್ಕೆ ಪಾತ್ರ. ದೇವರ ದಾರಿಯಲ್ಲಿ ನಡೆಯುವವನು. ನಮ್ಮ ಹಿರಿತನ, ಈ ಲೋಕದಲ್ಲಿ ನಮ್ಮ ಸ್ಥಾನಮಾನ, ನಾನು ಇವತ್ತು ಧರ್ಮಗುರು ಆಗಿರ್ಬೋದು, ನಾನು ಮಂತ್ರಿ ಆಗಿರ್ಬೋದು, ನಾನು ದೇಶದ ಮುಖ್ಯಸ್ಥನಾಗಿರ್ಬೋದು, ಅಥವಾ ಅಧಿಕಾರಿ ಆಗಿರ್ಬೋದು, ಸರ್ಕಾರಿ ಅಧಿಕಾರಿ ಆಗಿರ್ಬೋದು, ಸಮಾಜದಲ್ಲಿ ಅವನು ಅಧಿಕಾರ ಉಳ್ಳವನ ಯಾವನೇ ಆಗಲಿ, ಯಾವ ಆತನು ದೇವರಿಗೆ ಅಂಜುತ್ತಾನೆ ಆತನು ಮಾತ್ರ ಸನ್ಮಾನಕ್ಕೆ ಪಾತ್ರನು ವಿನಃ ತನ್ನ ಸ್ವಂತಿಕೆಯಲ್ಲಿ ಮೆರೆಯುವವನಿಗೆ ಗೌರವ ಇಲ್ಲ. ದೇವರ ದೃಷ್ಟಿಯಲ್ಲಿ ಮನುಷ್ಯನು ಗೌರವ ಕೊಡ್ಬೋದು. ಇವತ್ತಂಥದ್ದೇ ಪರಿಸ್ಥಿತಿ ಬಂದಿದೆ. ಇವತ್ತು ಮನುಷ್ಯನ ದೃಷ್ಟಿಯಲ್ಲಿ ಯಾವಾತನು ಈ ಲೋಕದ ದೃಷ್ಟಿಯಲ್ಲಿ ಹಿರಿಯವನಿಗೆ ಆತನಿಗೆ ಆತನು ಯಾವುದೇ ಕೆಟ್ಟತನ ಮಾಡಲಿ, ಎಂಥ ಕೆಟ್ಟ ಜೀವಿಸಲಿ, ಪ್ರೀತಿ ಇಲ್ಲದವನಾಗಲಿ, ಸರ್ವಾಧಿಕಾರಿ ಅಂಥವನಿಗೆ ಇವತ್ತು ಭಯಪಡ್ತೇವೆ, ಅಂಥವನಿಗೆ ಇವತ್ತು ಸನ್ಮಾನ. ದೇವರ ದೃಷ್ಟಿಯಲ್ಲಿ ಹಾಗಲ್ಲ. ದೇವರ ದೃಷ್ಟಿಯಲ್ಲಿ ಯಾವಾತನು ಆತನ ಆಜ್ಞೆ ಪ್ರಕಾರ ನಡ್ಕೊಳ್ತಾನೆ, ಯಾವಾತನು ಮೌಲ್ಯಗಳಂತೆ ನಡ್ಕೊಳ್ತಾನೆ, ದೇವರ ವಾಕ್ಯಂತೆ ನಡೆದುಕೊಳ್ತಾನೆ, ಆತನೇ ಸನ್ಮಾನಿತನು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಸರ್ವೇಶ್ವರನಲ್ಲಿನ ಭಯಭಕ್ತಿ ಏಳಿಗೆಗೆ ಮೂಲ. ಯಾವಾತನು ತನ್ನ ಜೀವನದಲ್ಲಿ ಭಯಭಕ್ತಿ ಹೊಂದಿದ್ದಾನೆ ಸರ್ವೇಶ್ವರನ ಬಗ್ಗೆ, ಆತನ ಜೀವನದಲ್ಲಿ ಏಳಿಗೆ ಆಗೋದು. ಆತನು ಏಳಿಗೆ ಆಗುತ್ತಾನೆ. ಆತನು ಜೀವನದಲ್ಲಿ ಆಶೀರ್ವದಿತನಾಗುತ್ತಾನೆ. ತನ್ನ ಜೀವನದಲ್ಲಿ ಸಂತೋಷವನ್ನು ಪಡೆಯುತ್ತಾನೆ. ಆತನ ಏಳಿಗೆಗೆ ಮೂಲ. ಆದರೆ ಒರಟುತನ, ಅಹಂಕಾರ, ತಿರಸ್ಕಾರಕ್ಕೆ ಮೂಲ. ಒಬ್ಬ ಒರಟು ವ್ಯಕ್ತಿ, ಅಹಂಕಾರದಿಂದ ಕೂಡಿದವನು, ಆತನಿಗೆ ಗೌರವ ಕೊಡಲು ಗೊತ್ತಿಲ್ಲ. ಜನರು ಮುಂದೆ ಆತನಿಗೆ ಸಲಾಂ ಹೊಡೆಯಬಹುದು, ಹಿಂದಿನಿಂದ ಆತನಿಗೆ ನೀಡುವುದು ಬೈಗುಳ. ಮುಂದೆ ಆತನಿಗೆ ಸನ್ಮಾನ ನೀಡಬಹುದು, ಆದರೆ ಹಿಂದೆ ಬೈಗುಳ. ಮುಂದೆ ಆತನಿಗೆ ಆ ಗೌರವ ಸಲ್ಲಬಹುದು, ಆದರೆ ಮನುಷ್ಯರ ಹೃದಯದಲ್ಲಿನ ನೋವು, ಆತನು ಇತರರಿಗೆ ಉಂಟು ಮಾಡಿದಂಥ ಅವಮಾನಗಳು, ನೋವುಗಳು, ಆತನ ಒರಟುತನದಿಂದ, ಆತನ ಅಹಂಕಾರದಿಂದ ಎಷ್ಟು ಜನರನ್ನು ನೋಯಿಸ್ತಾನೆ. ಪ್ರತಿಯೊಂದು ನೋವಿನ ಆ ಕ್ಷಣಗಳು, ಆ ನೋವಿನ ಒಂದು ರೀತಿಯ ಭಾವನೆಗಳು ದೇವರಲ್ಲಿಗೆ ಬರುತ್ತವೆ. ಅಲ್ಲಿ ಬರುವಾಗ ಸರ್ವಶಕ್ತ ದೇವರು ಅಲ್ಲಿ ನ್ಯಾಯ ನೀತಿ ನೀಡುತ್ತಾನೆ. ಇಂಥವರಿಗೆ ಒಂದಲ್ಲ ಒಂದು ದಿನ ಶಿಕ್ಷೆ ತಪ್ಪುವುದಿಲ್ಲ, ಒಂದಲ್ಲ ಒಂದಿನ ಖಂಡಿತ ಸಿಗುತ್ತೆ. ಆದ್ದರಿಂದ ಒರಟುತನ, ಅಹಂಕಾರ, ತಿರಸ್ಕಾರಕ್ಕೆ ಮೂಲ. ಬಲ್ಲಿದವನಾಗಲಿ, ಪೂಜ್ಯನಾಗಲಿ, ಬಡವನಾಗಲಿ, ಬಲ್ಲಿದವನು, ಎಲ್ಲ ಜ್ಞಾನವುಳ್ಳವನು, ಜ್ಞಾನಿ, ಮಹಾಪಂಡಿತ, ಎಕ್ಸ್ಪರ್ಟ್, ಎಲ್ಲವನ್ನು ಬಲ್ಲವನು, ಪೂಜ್ಯನಾಗಲಿ, ಪೂಜೆಗಳನ್ನು ಅರ್ಪಿಸುವಂಥ ಯಾಸಕನಾಗಲಿ, ಅರ್ಚಕನಾಗಲಿ, ಯಾವನೇ ಆಗಲಿ ಪೂಜ್ಯನು, ಬಡವನಾಗಲಿ, ಆ ಚಿಕ್ಕ ಒಂದು ಗುಡಿಸಲಲ್ಲಿ ಜೀವಿಸುವವನಾಗಲಿ, ದಿನಕ್ಕೆ ಒಂದು ಹೊತ್ತು ಊಟ ಮಾಡುವನಾಗಲಿ, ಅವರ ಹೆಚ್ಚಳ ಇರುವುದು ದೇವರಿಗೆ ಭಯಪಡುವುದರಲ್ಲಿ. ಅವರ ಹೆಚ್ಚಳ ಇರುವುದು ದೇವರಿಗೆ ಭಯಪಡುವುದರಲ್ಲಿ.
ಸಹೋದರ ಸಹೋದರಿಯರೇ, ಇದು ಸತ್ಯ. ಇವತ್ತು ನಾವು ನೋಡೋಣ, ಇವತ್ತು ಅನೇಕ ರಾಜ್ಯರು, ಇವತ್ತು ಅಧಿಕಾರವುಳ್ಳ ಅಲೆಕ್ಸಾಂಡರ್ ಅಥವಾ ದೊಡ್ಡ ದೊಡ್ಡ ಈ ನೆಪೋಲಿಯನ್ ಚಕ್ರವರ್ತಿ, ಇಂಥ ದೊಡ್ಡ ಅಧಿಕಾರಗಳು, ಇರಾಕಿನ ಸದ್ದಾಮ್ ಹುಸೇನ್ ಆಗಿರ್ಬೋದು, ದೊಡ್ಡದವರು. ಆದರೆ ಇವತ್ತು ಅವರ ಹೆಸರು ಉಳಿದಿಲ್ಲ. ಆದರೆ ಸಾಧು ಸಂತರು, ದೇವರಿಗೆ ಭಯಪಟ್ಟ, ದೇವರ ದಾರಿಯಲ್ಲಿ ಬದುಕಿದ ಸಾಧು ಸಂತರು, ಅವರ ಹೆಸರು ಇವತ್ತು ಅಳಿಯಲಾಗದ ರೀತಿಯಲ್ಲಿ ಉಳಿದಿದೆ. ಅವರಿಗೆ ಗೌರವ ಸಿಗುತ್ತಿದೆ. ಗೌರವಕ್ಕೆ ಬಡತನ ಮುಖ್ಯವಲ್ಲ. ಒಬ್ಬ ತೀರಾ ಕಡು ಬಡವನು ತಾನು ಮಾಡಿದಂಥ ಒಳ್ಳೆಯ ಕಾರ್ಯದಿಂದ ಆತನ ಮೇಲಕ್ಕೆ ಬರುತ್ತಾನೆ. ಕೆಲ ಸಮಯದಿಂದ ಒಬ್ಬ ಮುಸುಂಬಿ ಹಣ್ಣು ಮಾರುವ ಒಬ್ಬರು ಮಹನೀಯರು ಒಂದು ಶಾಲೆಯನ್ನು ಕಟ್ಟಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ಬಡವರು, ಶ್ರೀಮಂತರಲ್ಲವರು, ಹಣ್ಣನ್ನು ಮಾರಿ ಸಿಕ್ಕಿದ ಹಣದಲ್ಲಿ ಎಷ್ಟೋ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಂಥ ಆಜಬ್ಬನಂಥವರು ಬಡವರಾಗಿರ್ಬೋದು, ಅವರಿಗೆ ಸನ್ಮಾನವಿದೆ. ಅದು ವಾಸ್ತವಿಕ. ಅವರಿಗೆ ಅಧಿಕಾರ ಮುಖ್ಯವಲ್ಲ. ಬಡವನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಯಾವ ಆತನ ಮನುಷ್ಯನ ಹೃದಯದಲ್ಲಿ ಪ್ರೀತಿ ಇದೆ, ದೇವರ ಭಕ್ತಿ ಇದೆ, ಆತನು ಖಂಡಿತ ಸದ್ಗುಣ ಸಂಪನ್ನನು, ಆತನು ಸನ್ಮಾನಿಸಲ್ಪಡುವನು. ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ. ಆದ್ದರಿಂದ ಸಹೋದರ ಸಹೋದರರೇ, ನಮ್ಮ ಜೀವನದಲ್ಲಿ ಇದನ್ನು ನೆನಪಿಡೋಣ. ಪಾಪಾತ್ಮನಿಗೆ ಮೇರೆ ಮರ್ಯಾದೆ ಸಲ್ಲಿಸುವುದು ತರವಲ್ಲ. ದೇವರ ವಾಕ್ಯ ಹೇಳ್ತದೆ, ಪಾಪಾತ್ಮನಿಗೆ ಮೇರೆ ಮರ್ಯಾದೆ ಸಲ್ಲಿಸುವುದು ತರವಲ್ಲ. ವಿವೇಕಿಯಾದ ಬಡವನನ್ನು ಅವಮಾನಪಡಿಸುವುದು ಸರಿಯಲ್ಲ. ದೇವರಿಗೆ ಭಯಪಡುವವನಿಗಿಷ್ಟು ಮರ್ಯಾದೆ ಅವರಿಗೆ ಇರದು. ಇವತ್ತು ಸಮಾಜ ತಪ್ಪು ಮಾಡುತ್ತಿದೆ. ಕ್ರಿಮಿನಲ್ಗಳಿಗೆ ಗೌರವಿಸ್ತದೆ, ಭ್ರಷ್ಟಾಚಾರ ಮಾಡಿದವರಿಗೆ ಗೌರವಿಸುತ್ತಿದೆ, ಜನನ ಹಕ್ಕನ್ನು ದಮನಿಸಿ ಸರ್ವಾಧಿಕಾರಿಗಳನ್ನು ನಡೆಸುವಂಥವರಿಗೆ ಇವತ್ತು ಸಮಾಜ ಗೌರವ ತಪ್ಪು. ಇಂಥವರಿಗೆ ಗೌರವ ಸಲ್ಲುವುದಿಲ್ಲ. ಮನುಷ್ಯತ್ವ ಉಳ್ಳವರಿಗೆ, ದೇವರ ಆಜ್ಞೆಯನ್ನು ಪಾಲಿಸುವವರಿಗೆ, ದೇವರಿಗೆ ಭಯಪಡುವವರಿಗೆ, ಮನುಷ್ಯನ ಗೌರವಿಸುವವರಿಗೆ, ಇಂಥವರಿಗೆ ಗೌರವ ಸಲ್ಲಬೇಕು. ನಾವು ಯೋಚಿಸೋಣ ಸಹೋದರ ಸಹೋದರಿ. ಕುರುಡರಾಗುವುದು ಬೇಡ. ದೃಷ್ಟಿಯನ್ನು ಕೊಟ್ಟಿದ್ದಾರೆ ದೇವರು, ವಿವೇಕ ಶಕ್ತಿಯನ್ನು ಕೊಟ್ಟಿದ್ದಾರೆ. ಯೋಚಿಸೋಣ, ಗೌರವ ಕೊಡುವ ಮೊದಲು ಯೋಚಿಸೋಣ. ಯಾವುದೇ ನಮ್ಮ ಜೀವನದಲ್ಲಿ ಮಾಡಿದ ತಪ್ಪುಗಳಿಂದಾಗಿ ಇವತ್ತು ಯಾರ ಕೆಟ್ಟ ವ್ಯಕ್ತಿಗಳಿಗೆ ಗೌರವ ಕೊಟ್ಟು ಅವರನ್ನು ಸಮಾಜದಲ್ಲಿ ಬೆಳೆಸಿಕೊಂಡು ಸಮಾಜಕ್ಕೆ ಹಾನಿ ಮಾಡುತ್ತಿದ್ದೇವೆ ನಾವು. ಸರಿಯಲ್ಲ. ದೇವರ ವಾಕ್ಯ ಹೇಳುತ್ತೆ, ಒಳ್ಳೆಯ ವ್ಯಕ್ತಿಗಳನ್ನ ಗೌರವಿಸೋಣ, ಒಳ್ಳೆಯ ವ್ಯಕ್ತಿಗಳಾಗಿ ಬಾಳೋಣ, ನಾವೇ ಗೌರವಕ್ಕೆ ಪಾತ್ರರಾಗೋಣ. ದಯಾಮಯಿ ದೇವರೇ, ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಇವತ್ತಿನ ಸಮಾಜದಲ್ಲಿ ನಿಮ್ಮನ್ನು ಭಯಪಡುವವರಿಗೆ ಸರಿಯಾದ ಗೌರವ ಸಲ್ಲುವಂತೆ, ಈ ಲೋಕದಲ್ಲಿ ಅದೆಷ್ಟೋ ತಪ್ಪುಗಳನ್ನು ಮಾಡಿ ಪಾಪಾತ್ಮರಿಗೆ, ಭ್ರಷ್ಟಾಚಾರಿಗಳಿಗೆ, ಕೆಡುಕು ಜೀವನ ನಡೆಸುವಂತಹವರಿಗೆ ಯಾವ ರೀತಿಯಲ್ಲಿ ಆ ಸನ್ಮಾನ ಸಿಗದೆ ಪ್ರತಿಯೊಬ್ಬರು ವಿವೇಕಿಗಳಾಗಿ, ಜ್ಞಾನವುಳ್ಳವರಾಗಿ, ಭಯಭಕ್ತಿ ಉಳ್ಳವರಾಗಿ ಸರಿಯಾದ ಗೌರವ ನೀಡುವಂಥ ಆ ಒಂದು ವ್ಯಕ್ತಿತ್ವ ನಮಗೆಲ್ಲರಿಗೂ ದಯಪಾಲಿಸಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇಲೆ